ಸತ್ಯ, ಧರ್ಮ, ನ್ಯಾಯ, ನೀತಿ, ನಿಷ್ಠೆ ಎಲ್ಲದಕ್ಕೂ ಪ್ರತೀಕ ತುಳುನಾಡಿನ ದೈವಗಳು. ಆಸ್ತಿಕ ಜಗತ್ತಿನೊಳಗೆ ದೇವರಿಗೆ ಸಿಗೋ ಭಕ್ತಿ, ಗೌರವ ದೈವಗಳಿಗೂ ಸಿಗುತ್ತೆ. ಬಹಳ ಹಿಂದಿನ ಕಾಲದಿಂದಲೂ ಆರಾಧಿಸಿಕೊಂಡು ಬಂದಿರೋ ದೈವಗಳ ಮೇಲೆ ಕರಾವಳಿಗರಿಗೆ ಭಾರಿ ನಂಬಿಕೆ. ಇಲ್ಲಿನ ದೈವಗಳಲ್ಲಿ ಒಂದಾದ ಬೊಬ್ಬರಿಯ ದೈವಕ್ಕೆ ವಿಶಿಷ್ಟ ರೀತಿಯ ಸೇವೆ ನಡೆದಿದ್ದು, ದೊಂದಿ ಬೆಳಕಿನಲ್ಲಿ ನಡೆದ ದೈವಗಳ ನರ್ತನ ಕಂಡು ಭಕ್ತಾದಿಗಳು ಭಾವಪರವಶಗೊಂಡ್ರು. ತುಳುನಾಡು ದೈವ ದೇವರುಗಳ ನೆಲೆಬೀಡು. ನಮ್ಮ ತುಳುನಾಡಿನ ಜನರು ದೇವರಿಗಿಂತಲೂ ಹೆಚ್ಚಾಗಿ ದೈವಗಳ ಮೊರೆ ಹೋಗುವುದು ಜಾಸ್ತಿ. ಅನಾದಿ ಕಾಲದಿಂದಲೂ ಆಚರಿಸಿಕೊಂಡು ಬಂದಂತಹ ಒಂದು ಆಚರಣೆ ಅಂದ್ರೆ ಅದು ದೈವಗಳಿಗೆ ಕೋಲಬಲೆ. ಕಾಲಕ್ಕೆ ತಕ್ಕ ಕೋಲ ಎಂಬ ಮಾತಿನಂತೆ ದೈವಗಳ ಆರಾಧನೆಯಲ್ಲೂ ತುಂಬಾ ಬದಲಾವಣೆಗಳು ಆಗುತ್ತಿರುತ್ತದೆ. ಆದರೆ ಸಾಂಪ್ರದಾಯಿಕ ಕಟ್ಟುಪಾಡುಗಳ ಭೂತಕೋಲಗಳು ಈಗಲೂ ನಮ್ಮ ಕಣ್ಣ ಮುಂದೆ ನಡೆಯುತ್ತೆ. ಇದಕ್ಕೆ ಸಾಕ್ಷಿ ಎಂಬಂತೆ ಉಡುಪಿಯ ಸಂಪಿಗೆ ನಗರದ ಬೊಬ್ಬರಿಯ ದೈವಸ್ಥಾನದಲ್ಲಿ ವಿಶಿಷ್ಟವಾದ ದೈವಾರಾಧನೆ ನಡೆದಿದೆ. ಬೊಬ್ಬರಿಯ ದೈವಸ್ಥಾನದ ವತಿಯಿಂದ ನಡೆದ ಈ ಭೂತಕೋಲದಲ್ಲಿ ಯಾವುದೇ ಆಧುನಿಕ ಬೆಳಕು, ಅಲಂಕಾರದ ವ್ಯವಸ್ಥೆ ಇರಲಿಲ್ಲ. ಬದಲಿಗೆ ಪೂರ್ವಿಕರು ನಡೆಸಿದಂತೆ ಕೇವಲ ದೊಂದಿ ಬೆಳಕಿನ ಮಿನುಗಿನಲ್ಲಿ ದೈವಗಳ ನರ್ತನ ನಡೆಯಿತು. ತುಂಬಿ ಬೆಳಕು ದೇವರಿಗೆ ಇದೊಂದು ದೀಪ ಅಂದರೆ ಬಹಳ ಸಂತೋಷ ಅಂತೆ. ಆ ದೃಷ್ಟಿಯನ್ನು ಇಟ್ಟುಕೊಂಡು ಆ ಪ್ರಾಚೀನ ಕಾಲದ ವಿಷಯವನ್ನೇ ನಾವು ಮುನ್ನಡೆಸಬೇಕೆಂಬ ಈ ಹಿರಿಯರು ಮತ್ತು ಮಕ್ಕಳೆಲ್ಲ ಒಟ್ಟಾಗಿ ಇದನ್ನು ಮಾಡ್ತಾ ಇದ್ದಾರೆ. ಕಷ್ಟ ಆಗ್ತದೆ, ಆದರೂ ಕೂಡ ಇದನ್ನು ಮಾಡ್ತಾ ಇದ್ದಾರೆ. ಈಗ ಎಲೆಕ್ಟ್ರಿಸಿಟಿ ಬಂದ ಕಾಲದಲ್ಲಿ ಕೆಲವೊಮ್ಮೆ ಎಲೆಕ್ಟ್ರಿಸಿಟಿಯಲ್ಲಿ ಹೋಗ್ತದೆ, ಅದು ಕೂಡ ಸರಿಯಾದಂಥ ರೀತಿ ನಡೆಯುವುದಿಲ್ಲ. ಇಂಥ ಸಂಪ್ರದಾಯ ಇದನ್ನು ನೋಡಲಿಕ್ಕೆ ಜನ ತುಂಬ ಬರ್ತಾರೆ. ಅದಕ್ಕಾಗಿ ಇದರ ಕಾರ್ಯಕ್ರಮವನ್ನು ನಾವು ಹಾಕಿಕೊಂಡು ವಿಶೇಷವೆಂಬಂತೆ ನಡೆಯುವ ಈ ಕೋಲಬಲಿಯಲ್ಲೂ ದೈವಸ್ಥಾನದ ಆವರಣದ ಸುತ್ತಲೂ ಹಳೆಯ ಸಂಪ್ರದಾಯದಂತೆ 300ಕ್ಕೂ ಅಧಿಕ ದೊಂದಿಗಳು ಬೆಳಗಿದ್ದವು. ಮಾತ್ರವಲ್ಲದೆ ದೈವಸ್ಥಾನದ ಶೃಂಗಾರಕ್ಕೆ ಪ್ರಾಕೃತಿಕವಾಗಿ ಬೆಳೆದಂತಹ ವಸ್ತುಗಳನ್ನ ಮಾತ್ರ ಬಳಸಲಾಗಿತ್ತು. ಅಡಿಕೆ, ತೆಂಗು, ತಾಳಿಬುಂಡ ಇವೆಲ್ಲ ಅಲಂಕಾರದಲ್ಲಿ ಕಂಡು ಬಂದಂತಹ ವಸ್ತುಗಳು. ವಿಜ್ಞಾನ ಎಷ್ಟು ಮುಂದುವರೆದರೂ ಶತಮಾನದ ಆಚರಣೆಗಳು ಮಾತ್ರ ಇನ್ನೂ ಮುಂದುವರೆದಿದೆ. ಹಿಂದಿನ ಕಾಲದಲ್ಲಿ ದೊಂದಿ ಬೆಳಕಿನಲ್ಲಿ ದೈವಕೋಲ ನಡೆಯುತ್ತಿತ್ತು. ಆದರೆ ಇಂದಿನ ಜನಾಂಗ ಮಾತ್ರ ಯಾರೊಬ್ಬರೂ ಆ ದೃಶ್ಯವನ್ನ ನೋಡಿರಲಿಕ್ಕೆ ಸಾಧ್ಯವಿಲ್ಲ. ಹಳೆಯ ಸಂಪ್ರದಾಯಗಳನ್ನು ಜನರಿಗೆ ತೋರಿಸುವ ಕೆಲಸ ಉಡುಪಿಯಲ್ಲಿ ನಡೆದಿರುವುದು ವಿಶೇಷ. ಈ ದೃಶ್ಯಕ್ಕಾಗಿ ಕಾಯುತ್ತಿದ್ದ ಹಲವಾರು ಭಕ್ತರು ದೊಂದಿ ಕೋಲ ನೋಡಿ ಪುಳಕಿತರಾದರು. ಎಂಕಲೇನ ಮಲ್ತ ದೊಂದಿದ ವಂಚಿನ ಅವಕಾಶ ಬತ್ತನ ಬಂದು ಎಂಕಲ್ ಲೈಟ್ ಬಂದು ಬಲ್ಪ ಆಂಡಲ ಎಂಕಲಿಗೆ ಬಬ್ಬರಿಯಾಗ ಏನ ಗೊತ್ತುಂಡಿ ನ್ಯಾಮಾದಿ ಈ ದೊಂದಿದ ಬಲ್ಪೆ ಪೊರ್ಲು ದೇಗನ್ನಾಗ ಈ ಬಲ್ಪು ಎಂಕಲಿಗೆ ದೇಗ ಬಂದಾಗ ಒಂದು ನಮ್ಮ ವಿದ್ಯುತ್ ಸರಿಯತ್ತು ಉಂಪೇನ ಉನ್ನೆಟ್ಟು ಪೊರ್ಲುಗೋಸ್ಕರ ಈ ಜಾಗದ ಕುತ್ತಬಾರ್ದ ಮಣ್ಣು ಬೊಬ್ಬರ ಸ್ಥಾನೋಡು ಮೂಲ ಮೈಸಂದಿ ನಂದಿಗೋಣಿ ಬೊಬ್ಬರೆ ಬಂಡೆ ಬೊಬ್ಬರೆ ನೀಚಿ ಅಂಚನೆ ಅನ್ನಬ ಬಂದಿರ್ಲಿ ಅಂಚನೆ ಬೈಕರ್ದಿ ಈ ಪೊರ್ಲುಡು ಸೇತುಡು ಅವನ್ನುಂಡು ಅಂಚನೆ ತೆಗುದವನ್ನೆಲ್ಲ ಪೊರ್ಲುಡು ಎಂಕಲ ಜಾಗವನ್ನು ಮಲ್ತೊಂದುಲ್ಲೇರು ಪತ್ತಪ್ಪ ಬಾಲು ಪೊಟ್ಟು ಉರ್ದು ಈ ಜಾಗದ ಸೇವೆನ ಪೊರ್ಲುಡು ಎಂಕಲ ಮಲ್ತೊಂದು. ಕಲೆ, ಕಾರ್ಮಿಕ ನೆಲೆವೀಡಾಗಿರುವ ತುಳುನಾಡಿನಲ್ಲಿ ಭಕ್ತರು ದೈವ ದೇವರುಗಳನ್ನ ಆರಾಧಿಸುವಲ್ಲಿ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತಾರೋ ಅಷ್ಟೇ ದೈವಗಳು ಜನರನ್ನ ರಕ್ಷಿಸುತ್ತಾರೆ ಅನ್ನುವ ನಂಬಿಕೆ ಜನರದ್ದು. ಒಟ್ಟಿನಲ್ಲಿ ಶತಮಾನಗಳ ಸಂಪ್ರದಾಯಗಳು ಇಂದಿನ ಯುಗದಲ್ಲೂ ಮುಂದುವರೆಸಿಕೊಂಡು ಹೋಗುವುದು ಮಾತ್ರ ಸತ್ಯ. ಪ್ರಮೋದ್ ಕಟ್ಟಪಾಡಿ, ನಮ್ಮ ಕುಡ್ಲ ನ್ಯೂಸ್ 24x7.